ಮಂಗಳೂರು ಹೊರವಲಯದ ಮೂಡುಶೆಟ್ಟಿಯಲ್ಲಿರುವ ಗಾಲ್ಫ್ ಕ್ಲಬ್ನ ಆವರಣದಲ್ಲಿ ಸರ್ಕಾರಿ ಜಾಗದಲ್ಲಿನ ಮರಗಳನ್ನು ಅಕ್ರಮವಾಗಿ ಉರುಳಿಸಲಾಗಿದೆ. ಜೆಸಿಬಿ ಹಾಗೂ ಹಿತಾಚಿ ಬಳಸಿ ಈ ದುಷ್ಕೃತ್ಯ ಎಸಗಲಾಗಿದ್ದು, ಮಾಹಿತಿ ಪಡೆದ ಅರಣ್ಯ ಜಾಗೃತ ದಳ ಸ್ಥಳಕ್ಕೆ ಭೇಟಿ ನೀಡಿದೆ. ಆರ್ಎಫ್ಒ ಸಮ್ಮುಖದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿದ ಜಾಗೃತ ದಳದ ಅಧಿಕಾರಿಗಳು ಮರ ಉರುಳಿಸಲು ಬಳಸಿದ ಜೆಸಿಬಿ ಹಾಗೂ ಹಿಟಾಚಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಾಲ್ಫ್ ಕ್ಲಬ್ ಆವರಣದಲ್ಲಿ ಮರಗಳನ್ನು ಉರುಳಿಸ್ತಾ ಇರುವ ವಿಚಾರ ತಿಳಿದ ಪರಿಸರ ಒಕ್ಕೂಟದ ಸದಸ್ಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದರು. ಸರ್ಕಾರಿ ಜಾಗದಲ್ಲಿನ ಮರಗಳ ಮಾರಣ ಹೋಮ ನಡೆಯುತ್ತಾ ಇದ್ರೂ ಅರಣ್ಯ ಇಲಾಖೆಗೆ ಗೊತ್ತಾಗದೇ ಇದ್ದ ವಿಚಾರಕ್ಕೆ ಪರಿಸರ ಒಕ್ಕೂಟದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಇರುವ ಕಾರಣ ಈ ರೀತಿ ಮರಗಳ ಮಾರಣ ಹೋಮ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸಿದರೆ ಅಧಿಕಾರಿಗಳ ಫೋಟೋ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎನ್ಎಸಿಎಫ್ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ.